ಪ್ರಪಂಚದಲ್ಲಿ ಅತಿ ಹೆಚ್ಚು ಮೀಸಲು ಬಂಗಾರ ಹೊಂದಿರುವ ದೇಶಗಳಲ್ಲಿ ಫ್ರಾನ್ಸ್ 4ನೆಯ ಸ್ಥಾನದಲ್ಲಿದೆ. ಆದರೆ ಫ್ರಾನ್ಸ್ ಒಂದು ಕೂಡ ಚಿನ್ನದ ಗಣಿಯನ್ನು ಹೊಂದಿಲ್ಲ. ಹಾಗಾದರೆ ಕನಕ ಎಲ್ಲಿಂದ? ವಸಾಹತುಶಾಹಿ ಕಾಲದಲ್ಲಿ ಫ್ರಾನ್ಸ್ ದೇಶವು ಅಲ್ಜೀರಿಯಾ, ಟ್ಯುನೀಷಿಯಾ, ಮೊರಾಕೊ, ಸೆನೆಗಲ್, ಮಾಲಿ, ಬರ್ಕಿನಾ ಫಾಸೋ, ಬೆನಿನ್, ಗಿನಿಯಾ, ಐವರಿ ಕೋಸ್ಟ್, ನೈಗರ್ ದೇಶಗಳನ್ನು ಆಳುತ್ತಿತ್ತು. ಅವು ಸ್ವತಂತ್ರಗೊಂಡರೂ ಫ್ರಾನ್ಸ್ ಜೊತೆಗೆ ಹಣಕಾಸಿನ ಒಪ್ಪಂದ ಹೊಂದಿದೆ. ಇಂದು ಅತಿ ಹೆಚ್ಚು ಬಂಗಾರ ಗಣಿಗಾರಿಕೆಯ ದೇಶ ಚೀನಾ. ಟನ್ ರೀತಿಯ ವಾರ್ಷಿಕ ಚಿನ್ನದ ಗಣಿಗಾರಿಕೆಯ ಅಗ್ರದೇಶಗಳು ಮುಂದಿನಂತಿದೆ. ಚೀನಾ 378.2 ಟನ್, ಆಸ್ಟ್ರೇಲಿಯಾ 293.8 ಟನ್, ಕೆನಡಾ 191.1 ಟನ್, USA 166.7 ಟನ್, ಘಾನಾ 135.1 ಟನ್, ಇಂಡೋನೇಷ್ಯಾ 132.5 ಟನ್, ಪೆರು 128.8 ಟನ್, ಮೆಕ್ಸಿಕೋ 126.1 ಟನ್, ಉಜ್ಬೇಕಿಸ್ತಾನ್ 119.6 ಟನ್. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೀಜಿಂಗ್. ಯಾವ ಲೇಟ್ ಆಗಿ ಹೋಯ್ ಈ ಫರ್ನಿಚರ್ ಹೆಂಗ್ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಇಲ್ಲ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬಿಡ್ಸೋದಿತ್ತಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ್ ದಾಲ್ ದೆತ್ಕೋರ್ಬಿನೆ ಜಿ ಪೋಲೇರ್ ಬೇಬಿ ಯಬಾ ವೀಕೆ